ತಪಾಸಣಾ ಶಿಬಿರ ಇದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಕಾತರಾಗಿದ್ದೇವೆ. ಗಣ್ಯ ಅತಿಥಿಗಳು ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ. ಈ ಒಂದು ಸಭೆಗೆ ಡಾಕ್ಟರ್ ಜಯರಾಜ್ ಶೆಟ್ಟಿ ನರ್ಸಲಗುತ್ತು, ಸಂಧ್ಯಾ ಜಯರಾಜ್ ಶೆಟ್ಟಿ, ಗಣೇಶ್ ಕಾಜವ, ಸವಿತಾ ಕಾಜವ, ಕೆ.ಸಿ. ನಾರಾಯಣ್ ನಿವೃತ್ತ ಯೋಧರು, ಡಾಕ್ಟರ್ ವೇದಿಕೆಗೆ ಪ್ರೀತಿಪೂರ್ವಕ ಆಹ್ವಾನಿಸುತ್ತೇನೆ. ನಮ್ಮ ಅಧ್ಯಕ್ಷರಾದಂಥ ರಾಮದಾಸ್ ಸೋಮೇಶ್ ಅವರು ಕರ್ಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪರ್ಪೋತ್ಸವ ಈ ಕಾರ್ಯಕ್ರಮದ ಸೇವಾ ಯೋಜನೆಯನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಬೇಕಿದ್ದೇವೆ. ಇವರು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ, ಶ್ರೀ ವಿಘ್ನೇಶ್ವರ ವಿನಾಯಕ ಸುಮುಖನೇ ರಂಬ ಏಕದಂತನೇ, ಸುರಮುನಿ ವಂದಿತನೇ ಗಜಕರ್ಣನೇ, ಸುಮುಖನೇ ರಂಬ ಏಕದಂತನೇ, ಸುರಮುನಿ ವಂದಿತನೇ ಗಜಕರ್ಣನೇ, ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ, ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ, ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ, ಶ್ರೀ ವಿಘ್ನೇಶ್ವರ ವಿನಾಯಕ. ನಮ್ಮ ರಕ್ತಶ್ರೀ ಬಳಗದ 20ನೇ ವರ್ಷದ ಕಾರ್ಯಕ್ರಮವನ್ನು ಮಾಡುವಂಥ ಯೋಚನೆಯಲ್ಲಿರುವಾಗ ಯಾರ್ದಾದ್ರೂ ವೈದ್ಯಕೀಯ ಶಿಬಿರ ಮಾಡಬೇಕಂತೇಳಿ ನಮ್ಮ ಯೋಚನೆ ಮನಸ್ಸಲ್ಲಿತ್ತು. ಹೀಗೆ ಮಾತಾಡ್ತಿರುವಾಗ ಡಾಕ್ಟರ್ ಅನೂಪ್, ನಮ್ಮ ನೆರೆಕೆರೆಯವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಹೀಗೆ ಮಾತಾಡೋ ವಿಷಯವನ್ನು ತಿಳಿಸಿದರು. ನಮಗೊಂದು ಕ್ಯಾಂಪ್ ಮಾಡಲಿಕ್ಕಿದ್ದೆ, ಎಲ್ಲಿಯಾದರೂ ನಮಗೊಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ. ರೋಗಿ ಬಯಸಿದ ಹಾಲನ್ನೇ ವೈದ್ಯ ಹೇಳಿದ್ದೆವು ಹಾಲನ್ನೇ ಅನ್ನುವ ಸ್ಥಿತಿಯ ಹಾಗೆ ನಮ್ಗೆ ಕೂಡ ಇಂಥ ಒಂದು ಅವಕಾಶ ಬೇಕಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ಈ ಸಭಾಂಗಣ ಸಂಪನ್ನಗೊಂಡಿದೆ. ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ನಾವು ಪ್ರೀತಿಯಿಂದ ಕರೆದಾಗ ನಮ್ಮ ಆತ್ಮೀಯರು ಗಣೇಶ್ ಕಾಜವರು, ನಮ್ಮ ಸ್ನೇಹಿತರು ಸೋಮೇಶ್ವರದವರೇ, ನೀವು ದಂಪತಿಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿದೆವು. ಅದೇ ರೀತಿ ಅವರು ಇವತ್ತು ನಮ್ಮೊಟ್ಟಿಗೆ ಒಂದು ಸೇರಿದ್ದಾರೆ. ಶ್ರೀ ಗಣೇಶ್ ಕಾಜವ ಮುಗೇರಗುತ್ತು, ಇವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ. ಇವರನ್ನು ನವೀನ್ ಶೆಟ್ಟಿ ಬಂದು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಣೇಶ್ ಕಾಜ್ ಅವರಿಗೆ ನವೀನ್ ಶೆಟ್ಟಿ ಇವರು ಬಂದು ಶಾಲು ಹಾಕಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಣೇಶ್ ಕಾಜ್ ಅವರ ಶ್ರೀಮತಿಯವರು ಸವಿತಕ್ಕ, ನಮಗೆಲ್ಲ ಚಿರಪರಿತರು, ದಂಪತಿ ಸಮೇತ ಬಂದಿರ್ತಾರೆ. ಸವಿತಾ ಕಾಜವ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಸುರೇಖಾ ಬಂದು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ನೆರೆಕರೆಯವರೇ ದಿವಂಗತ ಮಹಾಬಲ್ ಭಂಡಾರಿಯವರ ಮನೆಯವರು, ಡಾಕ್ಟರ್ ಜಯರಾಜ್ ಶೆಟ್ಟಿ ನರ್ಸಲಗುತ್ತು ಪಡುಬಿದ್ರೆ, ಮಕ್ಕಳ ತಜ್ಞರು, ಅಬುದಾಬಿಯಲ್ಲಿ ಮಕ್ಕಳ ತಜ್ಞರಾಗಿ ಇದ್ದಂಥವರು ಈಗ ನಮ್ಮ ದೇಶದಲ್ಲಿ ನಿವೃತ್ತ ಜೀವನವನ್ನು ವಿಶ್ರಾಂತ ಜೀವನ ನಡೆಸ್ತಿದ್ದಾರೆ. ಡಾಕ್ಟರ್ ಜಯರಾಜ್ ಶೆಟ್ಟಿ ನರ್ಸಲಗುತ್ತು ಪಡುಬಿದ್ರೆ, ಇವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ವರುಣ್ ರಾಜ್ ಬಂದು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಸಂಧ್ಯಾ ಜಯರಾಜ್ ಶೆಟ್ಟಿ, ನೀಲಗಗನ ಸೋಮೇಶ್ವರ ಇವರನ್ನು ಕೂಡ ನಮ್ಮ ಹತ್ತಿರದವರೇ, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಪುಷ್ಪಲತಾ ರಾಮದಾಸ್ ಸೋಮೇಶ್ವರ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಈ ವೇದಿಕೆಯನ್ನು ನಿರ್ವಹಿಸಬೇಕಂತ ನಮ್ಮ ಮನಸ್ಸಲ್ಲಿದ್ದಾಗ ನಮಗೆ ಕಂಡು ಬಂದವರು KC ನಾರಾಯಣ್. ನಿವೃತ್ತ ಯೋಧರು, ದೇಶ ಸೇವೆಯನ್ನು ಮಾಡಿದಂಥವರು, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಕೂಡ. ಈಗ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಒಂದಷ್ಟು ಜನಸೇವೆ ಮಾಡುತ್ತಾ ಎಲ್ಲರಿಗೂ ಇರುವಂಥವರು ನಮ್ಮ ಆತ್ಮೀಯರು KC ನಾರಾಯಣ್ ಸೋಮೇಶ್ವರ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಷರತ್ತು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಭಾಗದಲ್ಲಿ ಹೆಸರುವಾಸಿಯಾದಂತಹ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜು, ಶ್ರೀ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ. ಇದರ ಹೆಸರನ್ನು ಕೇಳದವರು ಯಾರೂ ಇರಲಿಕ್ಕಿಲ್ಲ. ಇದರ ಪ್ರಾಂಶುಪಾಲರು ಹಾಗೂ ಪ್ರಧಾನ ವೈದ್ಯರು ಡಾಕ್ಟರ್ ಸಂದೀಪ್ ಬೇಕಲ್ ಅವರು ನಮ್ಮೊಟ್ಟಿಗೆ ಇರುವಂಥದ್ದೇ ನಮ್ಮೆಲ್ಲರ ಸೌಭಾಗ್ಯ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬಗ್ಗೆ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಇವರಿಗೆ ನೂತನ್ ರಾಜ್ ಬಂದು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ರಮೇಶ್, ಈಗ ಹೆಚ್ಚಾಗಿ ಕಂಡುಬರುವಂತಹ ಕ್ಯಾನ್ಸರ್ ರೋಗದ ಆಯುರ್ವೇದಿಕ ಚಿಕಿತ್ಸಾ ವಿಧಾನದಲ್ಲಿ ಪಂಚಗವ್ಯ ಚಿಕಿತ್ಸಾ ತಜ್ಞರಾಗಿರುವಂತಹ ಡಾಕ್ಟರ್ ರಮೇಶ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಪ್ರಶಾಂತ್ ಸೋಮೇಶ್ವರ ಬಂದು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉಪವೈದ್ಯಕೀಯ ತಜ್ಞರು, ಶಾರದಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ. ಇದರ ಡಾಕ್ಟರ್ ಸ್ವಪ್ನ ಡಿ ಭಂಡಾರಿ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ವೇತಾ ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಿಳೆಯರಿಗೆ ಮುಖ್ಯವಾಗಿ ಬೇಕಾಗಿರುವಂಥವರು ಡಾಕ್ಟರ್ ಸಹನಾ, ಸ್ತ್ರೀರೋಗ ತಜ್ಞರು ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಸೋನಾ ಸುಭಾಷಿಣಿ ಒಂದು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ಉಳಿದವರು ನಮ್ಮವರು ಆತ್ಮೀಯರು, ಅವರನ್ನು ಲಾಸ್ಟ್ಗೆ ಇಟ್ಟದ್ದು ನಾನು, ಡಾಕ್ಟರ್ ಅನೂಪ್. ನಮ್ಮ ನೆರೆಕೆರೆಯವರು ಅಲ್ಲದೆ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಜೊತೆ ಎಲ್ಲ ರೀತಿಯಲ್ಲಿ ಕೈ ಜೋಡಿಸುವಂಥವರು. ಏನಾದರೂ ರಾತ್ರಿ ಹೊತ್ತಲ್ಲಿ ಇಲ್ಲಿ ಯಾರಾದರೂ ಅಸೌಖ್ಯವಾದರೆ ಕೂಡಲೇ ನಮಗೆ ನೆನಪಾಗೋದು ನಮ್ಮ ಡಾಕ್ಟ್ರ್ ಅನೂಪ್ನದ್ದು. ಎಷ್ಟು ರಾತ್ರಿ ಕರೆದ್ರು, ಎಷ್ಟೋ ನಿದರ್ಶನ ಇದೆ. ನಾನು 12 ಗಂಟೆ 1 ಗಂಟೆ ಇರ್ಬೋದು, ಏನಾದರೂ ಕರೆದ್ರೆ ಕೂಡಲೇ ನಮ್ಮ ಜೊತೆ ಬರುವವನು ಡಾಕ್ಟರ್ ಅನೂಪ್. ಇವರನ್ನು ಅವರು ನಮ್ಮವರೇ. ರಕ್ತಶಿ ದೇವಸ್ಥಾನ, ರಕ್ತಶಿ ಬಳಗ ಹಾಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಉಮಾಶಂಕರ್ ಬಂದು ಶಾಲು ಹಾಕಿ ಗೌರವಿಸಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ಜೊತೆ ಇರುವವರು ನಮ್ಮ ರಕ್ತಶಿದ ಅಧ್ಯಕ್ಷರು, ನಮ್ಮವರಾದಂಥ ಶ್ರೀ ರಾಮದಾಸ್ ಸೋಮೇಶ್ವರ. ಇವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಅದೇ ರೀತಿ ಹೊಸಕರು ಮಾಧ್ಯಮದ ಮಿತ್ರರನ್ನು ಸ್ವಾಗತಿಸಿದ್ದೇನೆ. ಅದೇ ರೀತಿ ವೈದ್ಯಕೀಯ ಶಾಲೆಯಿಂದ ಬಂದಂಥ ಎಲ್ಲ ಸಂಬಂಧಪಟ್ಟ ಎಲ್ಲ ವೈದ್ಯರನ್ನು, ಶಾಲೆಯ ಎಲ್ಲ ಮಕ್ಕಳನ್ನು
ಕೂಡ ನಾನು ಪ್ರೀತಿಯವರು ಸ್ವಾಗತಿಸ್ತೇನೆ. ಅದೇ ರೀತಿ ಬಂದಂಥ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಬಂದ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕಂತ ವಿನಂತಿಯನ್ನು ಮಾಡ್ತಾ, ಮತ್ತೊಮ್ಮೆ ಶಾರದಾ ವೈದ್ಯಕೀಯ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದರ ಎಲ್ಲರಿಗೂ ಸಂಬಂಧಪಟ್ಟ ಎಲ್ಲರಿಗೂ ನಮ್ಮ ರಕ್ತೇಶಿ ದೇವಸ್ಥಾನ ಮತ್ತು ಬಳಗ ಪರವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸುತ್ತಿದ್ದೇನೆ. ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ನಾನು ಪ್ರೀತಿಯ ವಿನಂತಿಯನ್ನು ಮಾಡ್ತಿದ್ದೇನೆ. ಡಾಕ್ಟರ್ ಗಣೇಶ್ ಕಾಜಾವ ದಂಪತಿಗಳು, ಡಾಕ್ಟರ್ ಜಯರಾಜ್ ಶೆಟ್ಟಿ ದಂಪತಿಗಳು ಹಾಗೂ ಎಲ್ಲ ಅತಿಥಿ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. शुभं कुरु त्वं कल्याणम् आरोग्यं धनसम्पदं शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಎಲ್ಲ ಅತಿಥಿ ಗಣ್ಯರಿಗೂ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮದ ಬಗ್ಗೆ, ಆರೋಗ್ಯದ ಬಗ್ಗೆ, ಶಾರದಾ ಮೆಡಿಕಲ್ ಕಾಲೇಜ್, ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಇದರ ಮುಖ್ಯ ಪ್ರಾಂಶುಪಾಲರು ಹಾಗೂ ಮುಖ್ಯ ವೈದ್ಯರಾಗಿರ್ತಂತಹ ಡಾಕ್ಟರ್ ಸಂದೀಪ್ ಬೇಕಲ್ ನಮ್ಮ ಜೊತೆ ಉಪಸ್ಥಿತಿರುವುದೇ ನಮಗೆಲ್ಲ ಬಹಳ ಸಂತೋಷದ ವಿಷಯ. ಅವರು ಈ ಸಂದರ್ಭದಲ್ಲಿ 2 ಮಾತುಗಳನ್ನಾಡಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಈ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದರಿಂದ ನನಗೆ ಒಂದು ದೊಡ್ಡ ಪ್ರಯೋಜನ ಆಗಿದೆ ಅಂತ ಹೇಳಿದರೆ, ಸೋಮೇಶ್ವರದ ಬಗ್ಗೆ ಸಾಕಷ್ಟು ಹೆಸರು ಬಾರಿ ಬಾರಿ ಕೇಳಿದ್ರು ಕೂಡ, ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ರು ಕೂಡ ಈ ಸೋಮೇಶ್ವರದ ಈ ಸ್ಥಳಕ್ಕೆ ಅವತ್ತು ಬಂದಿರಲಿಲ್ಲ. ಇಲ್ಲಿ ಬರುವಾಗ ನನಗೆ ಆಗ್ತಾ ಇದ್ದ ಅನುಭವ ಏನಂತ ಹೇಳಿದರೆ, ನಮ್ಮ ಊರಿನಲ್ಲಿ ಒಂದು 20-25 ವರ್ಷ ಹಿಂದೆ ಹೋದಾಗ, ನನ್ನ ಮೂಲ ಊರಿರುವಂಥದ್ದು ಇಲ್ಲೇ ಕಾಸರಗೋಡಿನ ಹತ್ರ ಬೇಕಲ್ ಅಂತ ಹೆಸರು. ಆ ಜಾಗಕ್ಕೆ ಹೋದರೆ ಏನು ಅನುಭವ ಆಗ್ತಾ ಇತ್ತು, ಆ ಅನುಭವ ಇವತ್ತಿಗೂ ಕೂಡ ಇಲ್ಲಿ ಆಗ್ತಾ ಇದೆ. ಯಾಕಂದರೆ ಅಷ್ಟು ಹಚ್ಚ ಹಸಿರಾಗಿದೆ ಇಲ್ಲಿ. ಮತ್ತು ಈ ವಾತಾವರಣವನ್ನು ನೋಡಿದಾಗ ಎಲ್ಲೋ ನನ್ನ ಊರಿಗೆ ಮತ್ತೆ ಬಂದಿದ್ದೇನೆ ಅಂತ ಅನ್ನುವಂಥ ಒಂದು ಅನುಭವ ಆಗ್ತಾ ಇದೆ. ಈ ವೇದಿಕೆ ಮೇಲೆ ನಮಗೆ ಈ ನಮ್ಮ ವೇದಿಕೆಯನ್ನು ತುಂಬ ಗಣ್ಯರ ಜೊತೆಗೆ ಹಂಚಿಕೊಳ್ಳುವಂತಹ ಒಂದು ಸದವಕಾಶ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ಇಲ್ಲಿರುವಂತಹ ಎಲ್ಲರದ್ದು ಹೆಸರು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವರ ಕೃತಿಗಳನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಒಬ್ಬರು ಮೊದಲನೇದಾಗಿ ಆರ್ಮಿಯಲ್ಲಿರ್ತಾರೆ, ನಂತರದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ನಂತರದಲ್ಲಿ ಅವರು ರಿಟೈರ್ಮೆಂಟ್ ಅನ್ನುವಂಥದ್ದು ವಿಚಾರ ಅವರಿಗೆ ಮನಸ್ಸಿಗೆ ಬರಲಿಲ್ಲ. ಅಲ್ಲಿಗೂ ಕೂಡ ಅವರು ಸಮಾಜದಲ್ಲಿ ಸೇವೆ ಮಾಡಬೇಕಂತ ಮತ್ತೆ ಲಾಯರ್ ಆಗಿ ಮುಂದುವರಿತಾರೆ. ತುಂಬ ಈ ಥರ ಇರುವಂಥವ್ರು ಎಷ್ಟು ಜನ ಸಿಗ್ತಾರೆ. ತುಂಬ ಸಂತೋಷ ಆಯಿತು ಅವರನ್ನು ನೋಡಿ ನನಗೆ. ಜೊತೆಯಲ್ಲೇ ಒಬ್ಬರು ವೈದ್ಯರು ವಿದೇಶದಲ್ಲಿ ಇಂತಿಷ್ಟು ವರ್ಷ ಕೆಲಸ ಮಾಡಿ, ಸಾಮಾನ್ಯವಾಗಿ ವೈದ್ಯರುಗಳು ನೀವು ನೋಡಿ, ಅವರು ಒಂದಷ್ಟು ವರ್ಷ ವಿದೇಶದಲ್ಲಿ ಕೆಲಸ ಮಾಡಿದ ಮೇಲೆ ಮತ್ತವರು ಹಿಂದೆ ಬರಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ಇವಾಗ ನಾನೇನು ಕೇಳಿದೆ ಅಂತ ಹೇಳಿದರೆ, ಅವರ ಪತ್ನಿಯವರು ಇಬ್ಬರು ಕೂಡ ಅಲ್ಲಿ ಕೆಲಸ ಮಾಡಿ ವೈದ್ಯರಾಗಿ ನಂತರದಲ್ಲಿ ಭಾರತಕ್ಕೆ ಬಂದು ಇಲ್ಲೇ ನೆಲೆಸ್ತಾ ಇದ್ದಾರೆ, ನಮ್ಮ ಮಧ್ಯೆ ನೆಲೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿದರೆ ಮತ್ತೂ ಸಂತೋಷ ಆಯಿತು. ಅದಕ್ಕೆ ಈ ವೇದಿಕೆಯಲ್ಲಿರುವಂಥವರು ಪ್ರತಿಯೊಬ್ಬರೂ ಏನೇನೋ ಒಂದು ವೈಶಿಷ್ಟ್ಯ ಹೊಂದಿದ್ದೀರಿ. ಅದಕ್ಕೆ ನಿಮಗೆಲ್ಲ ನಮಸ್ಕರಿಸ್ತಾ, ನನ್ನ ಸಹೋದ್ಯೋಗಿಗಳಿಗೆ ಕೂಡ ಹಾಗೆ ನಿಮ್ಮ ಈ ಸೋಮೇಶ್ವರದ ಎಲ್ಲ ಜನತೆಗೆ ಕೂಡ ನಮಸ್ಕರಿಸ್ತಾ 1-2-3 ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನೊಬ್ಬ ಆಯುರ್ವೇದ ವೈದ್ಯನಾಗಿ ನೀವೇನು ನನ್ನಿಂದ ಕೇಳಲಿಕ್ಕೆ ಬಯಸ್ತೀರಿ ಅಂತ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿದೆ. ಆದರೆ ನಾನು ಹೇಳಲಿಕ್ಕೆ ಬಯಸುವಂಥದ್ದು ನಿಮಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಅದು ಗೊತ್ತಿಲ್ಲ. ಆದರೆ ನಾನೊಂದು ಕೆಲವು ವಿಚಾರಗಳ ಆಯುರ್ವೇದದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಔಷಧಿ ಗಿಡಮೂಲಿಕೆಗಳ ಬಗ್ಗೆ ಈ ವಿಚಾರ ಅಲ್ಲ, ಆದರೆ ಸಾಮಾನ್ಯವಾಗಿ ಜನ ಆಯುರ್ವೇದವನ್ನು ಹೇಗೆ ಪರಿಗಣಿಸ್ತಾರೆ ಅವರ ಜೀವನದಲ್ಲಿ, ಅವರ ಅಗತ್ಯಗಳಿಗೆ ಅನ್ನುವಂಥದ್ರ ವಿಚಾರವಾಗಿ ಮಾತ್ರ. ನಮ್ಮಲ್ಲಿ ಯಾವಾಗಲೂ ಅಷ್ಟೇ, ಯಾವುದೇ ಒಂದು ವಿಚಾರ ಬಂದಾಗ ಅದು
ಹಾಗೆ ಜನರ ಮಧ್ಯೆ ಪಸರಿಸಿ ಅದು ಜನಜನಿತ ಆಗಿಬಿಡ್ತದೆ. ಹಾಗೆ ಆಯುರ್ವೇದದ ಬಗ್ಗೆ ಸುಮಾರಷ್ಟು ಒಳ್ಳೆ ಅಭಿಪ್ರಾಯ ತುಂಬ ಜನಕ್ಕಿದೆ. ನಾನು ಯಾರ ಹತ್ರ ಕೇಳಿದ್ರು ಕೂಡ, ಈಗ ನಾನೊಬ್ಬ ವೈದ್ಯ ಅಂತ ಕೆಲವೊಮ್ಮೆ ಮಾತಾಡೋದಿಲ್ಲ. ಈಗ ಸಾರ್ವಜನಿಕ ಜಾಗಗಳಲ್ಲಿ ನಾವಿರ್ತೇವೆ, ಇಲ್ಲ ಬಸ್ನಲ್ಲಿ ಪ್ರಯಾಣ ಮಾಡ್ಬೋದು, ಇಲ್ಲ ಕೆಲವೊಮ್ಮೆ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಸಹ ಅವರಿಗೆ ನಮ್ಮ ಹಿನ್ನೆಲೆ ಏನು ಗೊತ್ತಿರೋದಿಲ್ಲ. ಆದರೂ ಅವ್ರ ಹತ್ರ ಮಾತಾಡುವಾಗ ನಾನು ಸುಮ್ಮನೆ ಕೇಳ್ತೇನೆ, ನಿಮಗೆ ಆಯುರ್ವೇದದ ಇಂಥ ವಿಚಾರ ತೆಗೆದು ಒಂದು ಸ್ವಲ್ಪ ಮಾತು ಮುಂದುವರೆದಾಗ ಕೇಳುವಂಥದ್ದು, ನೀವು ಆಯುರ್ವೇದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಸಾಮಾನ್ಯವಾಗಿ ಅವರು ಹೇಳೋದು ಮೊದಲನೇದು ಒಂದು ತುಂಬ ಸಕಾರಾತ್ಮಕವಾದಂಥ ಯೋಚನೆ, ಪಾಸಿಟಿವ್ ಥಾಟ್ ಅಂತ ಹೇಳ್ತಾರಲ್ಲ ಆ ಥರ. ಏನಂತ ಹೇಳಿದರೆ, ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಸರ್, ಅದು ಒಳ್ಳೆ ಮೆಡಿಸಿನ್ ಅದು ಅಂತ. ಸರಿ, ಆಮೇಲೆ ನಿಮ್ಮ ಅಗತ್ಯಗಳಿಗೆ ನೀವು ಅದನ್ನು ಬಳಸ್ಕೊಳ್ತೀರಾ ಅಂತ ಕೇಳಿದರೆ ಸ್ವಲ್ಪ ಹಿಂಜರಿದು ಹೇಳ್ತಾರೆ, ನಾನು ಮಾಡ್ತೇನೆ ಸರ್ ಅಂತ. ಮತ್ತೆ ನಾನು ಯಾವ ರೀತಿಯಲ್ಲಿ ಅಂತ ಕೇಳಿದರೆ, ನಮ್ಮಲ್ಲಿ ಶುಂಠಿ ಬಳಸ್ತೇವೆ ನಾವು, ಇಲ್ಲ ಅಂತ ಹೇಳಿದರೆ ಕಹಿಬೇವೇನೋ ಹಚ್ಕೊಳ್ತೇವೆ ನಾವು, ಇಲ್ಲ ಅಂತ ಹೇಳಿದರೆ ಮೆಂತೆ ಇನ್ನೇನಕ್ಕೂ ಉಪಯೋಗಿಸ್ತೇವೆ, ಇಲ್ಲ ಬೆಳಗ್ಗೆ ಎದ್ದು ನಾನು ಲಿಂಬೆ ರಸ ಮತ್ತು ಜೇನುತುಪ್ಪ ಬೆರೆಸಿ ಕುಡಿತೇನೆ, ಅದು ಆಯುರ್ವೇದ ನಾನು ಮಾಡ್ತಾ ಇರುವಂಥದ್ದು. ಸಂತೋಷ, ಅದೆಲ್ಲ ಕೂಡ ಆಯುರ್ವೇದದಲ್ಲಿ ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆಯುರ್ವೇದದ ಆಳ ಅಗಲ ಏನಿದೆ ಅಲ್ಲ, ಅದರ ಪ್ರಯೋಜನ ನಮ್ಮ ಜನತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬೇಕು ಅಂತ ನನ್ನ ಆಲೋಚನೆ. ಎರಡನೇ ವಿಚಾರ ಹೇಳಬೇಕು, ನಾನು ಸಾಮಾನ್ಯವಾಗಿ ನಾನು ಕೇಳ್ತೇನೆ, ಈಗ ಇದಕ್ಕಿಂತ ಮುಂದೆ ಹೋಗಿ ನಿಮಗೀಗ ಶೀತ ಕೆಮ್ಮು ಜ್ವರ ಬಂತು, ಇಲ್ಲ ಅಂತ ಹೇಳಿದರೆ ಇನ್ನೂ ಅದಕ್ಕಿಂತ ದೊಡ್ಡ ಗುರುತರವಾದ ತೊಂದರೆ ಬಂತು ಅಂತ ಇಟ್ಕೊಳ್ಳಿ, ಆವಾಗ ನೀವೇನಾದರೂ ಆಯುರ್ವೇದ ಚಿಕಿತ್ಸೆ ಪಡೆಯುವಂಥದ್ದು ಇದೆಯಾ ಅಂತ. ಸರ್, ಆಸಕ್ತಿ ಏನೋ ಇದೆ, ಆದರೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಸಮಯದ ಅಭಾವ ಇರ್ತದೆ, ಮತ್ತು ಕೆಲವೊಮ್ಮೆ ಪಥ್ಯ ಮಾಡಲಿಕ್ಕೆ ಆಗೋದಿಲ್ಲ. ಈ ಆಯುರ್ವೇದದ ಚಿಕಿತ್ಸೆ ತಗೊಂಡ್ರೆ ನಿಮಗೆ ಗೊತ್ತಿದೆ ಅದು ಭಾರಿ ಸ್ಲೋ ಅಲ್ಲ ಸರ್ ಅಂತ. ಇದೊಂದು ಸಾಮಾನ್ಯವಾಗಿ ಜನರು ಯಾಕೆ ಆಯುರ್ವೇದ ಬಯಸದೇ ಇರುವಂಥದ್ದು ಅನ್ನೋದಕ್ಕೆ ಕೂಡ ಒಂದು ಕಾರಣ ಅಂತ ನನಗೆ ಅನ್ನಿಸ್ತದೆ. ಆದರೆ ಈ ನಿಧಾನಗತಿಯ ಚಿಕಿತ್ಸೆ ಅಂತ ಏನು ಹೇಳ್ತಾರೆ, ಅಂಥವರು ನಿಜವಾಗ್ಲೂ ಯಾವಾಗಲಾರು ಪ್ರಯತ್ನ ಮಾಡಿದಾರ ಅಂತ ಕೇಳಿದರೆ ಹೆಚ್ಚಿನ ಭಾಗ ಜನರು ಅವರು ಪ್ರಯತ್ನವೇ ಮಾಡಿರೋದಿಲ್ಲ. ಅಂದರೆ ಶೀತ ಕೆಮ್ಮು ಜ್ವರ ಬಂದರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ಬೇಕಂತ ಅವ್ರಿಗೆ ಅನಿಸೋದೇ ಇಲ್ಲ, ಯಾಕಂದ್ರೆ ಅದು ಲೇಟ್ ಅಂತ. ಖಂಡಿತವಾಗಿ ಅದು ಸುಳ್ಳು ತಪ್ಪು ಅಭಿಪ್ರಾಯ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ನಮ್ಮಲ್ಲಿ ನಾವು ಈಗ ಇಷ್ಟು ಜನರು ವೈದ್ಯರಿದ್ದೇವೆ, ನಾವು ದಿನವೂ ಒಬ್ಬರೆಲ್ಲ ಒಬ್ಬರು ಪೇಷಂಟನ್ನು ನೋಡ್ತಾ ಇರ್ತೇವೆ, ಬೇರೆ ಬೇರೆ ರೋಗ ಇಟ್ಕೊಂಡು ಬರುವವರು, ತೊಂದರೆಗಳು ಇಟ್ಕೊಂಡು ಬರುವವರನ್ನು ನೋಡ್ತಾ ಇರ್ತೇವೆ. ಆದರೆ ನಮಗೆ ಯಾವತ್ತೂ ಕೂಡ ನಮಗೆ ಈಗ ಶೀತ ಕೆಮ್ಮು ಜ್ವರದ ಉದಾಹರಣೆ ತಗೊಂಡ್ರೆ 1-2 ದಿನದಲ್ಲಿ ಅದನ್ನು ಗುಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಮತ್ತು ಅದರಲ್ಲಿ ಬೇರೆ ಬೇರೆ ಪ್ರಭೇದಗಳಿದೆ, ಅದೆಲ್ಲ ಬೇರೆ ವಿಚಾರ. ಆದರೆ ಈಗ ಸಡನ್ನಾಗಿ ಈಗ ಮಳೆಗಾಲ ಬಂದ ತಕ್ಷಣ ಬರುವಂಥ ಶೀತ, ಅದಕ್ಕೆ 1-2 ದಿನದಲ್ಲಿ ಖಂಡಿತವಾಗಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ನಮಗೆ. ಅದರಿಂದ ನಿಮ್ಮಲ್ಲಿ ಎಷ್ಟು ಜನ ಇಂಥ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದೀರಿ, ದಯವಿಟ್ಟು ಆ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಬೇಕಂತ ಒಂದು ಮನವಿ ಮಾಡ್ತೇನೆ ಈ ಮೂಲಕ ನಾನು. ಎರಡನೇದಿರುವಂಥದ್ದು ಅಂತ ಹೇಳಿದರೆ, ಈ ತುಂಬ ಅತಿಯಾಗಿ ಪಥ್ಯ ಹೇಳ್ತಾರೆ, ಅದು ನಮಗೆಲ್ಲ ಪೂರೈಸುವಂಥದ್ದಲ್ಲ ಅಂತ. ದಯವಿಟ್ಟು ಪುನಃ ಮತ್ತೆ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಇದು. ಆಯುರ್ವೇದದಲ್ಲಿ ಪಥ್ಯ ಹೇಳಿರುವಂಥದ್ದು ನಿಜ, ಆದರೆ ಅದು ಆ ವೈಯಕ್ತಿಕವಾಗಿ ಅವರ ಏನು ಆ ಆಸಕ್ತಿಗಳಿದೆ ಅದಕ್ಕೆ ಮೀರಿದ ಪಥ್ಯ ಅಲ್ಲ ಅದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಆ ವ್ಯಕ್ತಿಯ ಏನು ವೈಯಕ್ತಿಕ ಆಸಕ್ತಿಗಿದೆ, ಅಂದರೆ ಇಂಡಿವಿಜುವಲ್ ಆಗಿ ಅವನಿಗೆ ಏನು ಆಸಕ್ತಿ ಇದೆ, ಯಾವ ಆಹಾರದಲ್ಲಿ ಅವನಿಗೆ ಆಸಕ್ತಿ ಇದೆ ಅಂಥದ್ದನ್ನು ಸಂಪೂರ್ಣವಾಗಿ ಬಿಡಿಸ್ಬೇಕಂತ ಅವ್ರು ಹೇಳೋದಿಲ್ಲ. ಅಲ್ಲಿ ಖಂಡಿತವಾಗಿ ಅದನ್ನು ಹಂತವಂತಾಗಿ ಒಂದು ಬಿಡಿಸ್ಬೇಕು. ಇಲ್ಲ ಅಂತ ಹೇಳಿದರೆ ಅದನ್ನು ಒಂದು ರೀತಿಯಲ್ಲಿ ಮಾರ್ಪಾಟು ಮಾಡಬೇಕು. ಅವರಿಗೆ ಸಹ ಅಸಮಾಧಾನ ಆಗಬಾರ್ದು, ಜೊತೆಯಲ್ಲಿ ನಮ್ಮ ಚಿಕಿತ್ಸೆಗೂ ತೊಡಕಾಗಬಾರ್ದು. ಆ ರೀತಿಯಲ್ಲಿ ಅದನ್ನು ಮುಂದೆ ತಗೊಂಡೋಗಿ ಅಂಥ ಪ್ರಯತ್ನ ನಾವು ಮಾಡ್ತೇವೆ. ನಮ್ಮ ಆಸ್ಪತ್ರೆಗೆ ಬರುವವರೆಗೆ ಸುಮಾರು ಜನ ಈ ಹೆದರಿಕೆ ಇರ್ತದೆ ಅವರಿಗೆ, ಇಲ್ಲಿ ಬಂದರೆ ಆಹಾರ ಯಾವ ರೀತಿ ಇರ್ತದೆ ಏನೋ, ನಮಗೆ ಇಲ್ಲಿ ನಾಲಿಗೆ ಕಟ್ಟಿದಂತ ಆಗ್ಬೋದು, ಇಲ್ಲ ತುಂಬ ನಿರಾಸಕ್ತಿ ಆಗ್ಬೋದು ಅಂತ. ಹಾಗಿರುವುದಿಲ್ಲ. ನೀವು ಯಾರಾದರೂ ನಮ್ಮ ಆಸ್ಪತ್ರೆಗೆ ಬಂದವರನ್ನಾದ್ರೂ ಕೇಳ್ಬೋದು, ಅಲ್ಲಿ ಪಥ್ಯಾಹಾರವೇ ಕೊಡುವಂಥದ್ದು ನಾವು ಹೆಚ್ಚಾಗಿ. ಆದರೆ ಅದು ಅವರ ನಿರಾಸಕ್ತಿಗೆ ಕಾರಣ ಆಗೋದಿಲ್ಲ. ಆಹಾರದಲ್ಲಿ ನಿರಾಸಕ್ತಿ ಹುಟ್ಟಿಸುವಂಥ ಪಥ್ಯಾಹಾರ ಮಾಡೋದಿಲ್ಲ ನಾವು. ಖಂಡಿತವಾಗಿ ಅವರು ಹೆಚ್ಚಾಗಿ ಅದನ್ನು ಇಷ್ಟಪಡ್ತಾರೆ, ಮುಂದುವರಿಸಲಿಕ್ಕೆ ಸಹ ಬಯಸ್ತಾರೆ. ಸುಮಾರಷ್ಟು ಜನ ಬರ್ಕೊಂಡು ಹೋಗ್ತಾರೆ, ಯಾವ ರೀತಿ ಮಾಡಬೇಕು, ಹೇಗೆ ತಗೊಳ್ಬೇಕು ಅಂತ ಅನ್ನುವಂಥದ್ದು ಕೂಡ ಮಾಡ್ತಾರೆ. ಅದರಿಂದ ಈ 2 ವಿಚಾರಗಳನ್ನು ನಾನು ಸುಮ್ಮನೆ
ನಿಮ್ಮ ಮನಸ್ಸಿಗೆ ಒಂದು ಮುಟ್ಟಿಸ್ಬೇಕಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಿಮ್ಮ ಜೊತೆಯಲ್ಲಿರುವವರು, ನಿಮ್ಮ ಸಹಚರರು, ನಿಮ್ಮ ಸ್ನೇಹಿತರು, ನಿಮ್ಮ ನೆರೆಕೆರೆಯವರು ಯಾರಾದರೂ ಅಷ್ಟೇ ಇಂಥ ವಿಚಾರ ಇಟ್ಕೊಂಡಿದ್ರೆ ದಯವಿಟ್ಟು ಈ ವಿಚಾರವನ್ನು ಅವ್ರಿಗೆ ತಿಳಿಸ್ಬೇಕು. ಅದರಿಂದಾಗಿ ಅದೊಂದು ವಿಚಾರ ಹೇಳಬೇಕಾಗಿರುವಂಥದ್ದು. ಎರಡನೇದು ವಿಚಾರ ನಾನು ಹೇಳಬೇಕಂತಿದ್ದದ್ದು, ನಮ್ಮಲ್ಲಿರುವಂಥ ಸೌಲಭ್ಯಗಳು. ಸಾಮಾನ್ಯವಾಗಿ ಅಲೋಪತಿಯಲ್ಲಿ ನೀವು ನೋಡ್ತೀರಿ, ಪ್ರತಿಯೊಂದು ಕಣ್ಣಿಗೆ, ಮೂಗಿಗೆ, ಬಾಯಿಗೆ, ಮೂಳೆಗೆ ಅಥವಾ ಮಕ್ಕಳಿಗೆ ಬೇರೆ ತಜ್ಞರು, ಎಲ್ಲದಕ್ಕೂ ತಜ್ಞರು ಬೇರೆ 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 ಇದ್ದಾರೆ. ಆದರೆ ಆಯುರ್ವೇದದಲ್ಲಿ ಆ ಥರ ಇದೆಯಾ ಇಲ್ವಾ ಅಂತ ವಿಶ್ಲೇಷಣೆ ಕೂಡ ಸಾಮಾನ್ಯವಾಗಿ ಯಾರು ಮಾಡೋದಿಲ್ಲ. ಎಲ್ಲದಕ್ಕೂ ಒಬ್ಬರೇ ಡಾಕ್ಟ್ರು ಅಂತ ನೀವು ಅಂದ್ಕೊಂಡಿರ್ತೀರಿ. ದಯವಿಟ್ಟು ಆ ತಪ್ಪು ಅಭಿಪ್ರಾಯವನ್ನು ಕೂಡ ಈ ಮೂಲಕ ಬದಲಾಯಿಸ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ನಮ್ಮಲ್ಲೇ ಇವಾಗಿರುವಲ್ಲೇ ನಾನು ಹೇಳ್ತಾ ಇರುವಾಗೆ ಡಾಕ್ಟರ್ ಸಹನ ಅವರು, ಈ ಕೊನೆಯಲ್ಲಿ ಕುರಿತಂಥವರು, ಅವರು ಸ್ತ್ರೀರೋಗ ತಜ್ಞರು. ಅವರು ಸ್ತ್ರೀರೋಗ ಬಿಟ್ಟು ಬೇರೆ ಕೇಸ್ಗಳನ್ನು ನೋಡೋದಿಲ್ಲ. ನಮ್ಮ ಆಸ್ಪತ್ರೆಗೆ ಬಂದಾಗ ಕೇವಲ ಸ್ತ್ರೀರೋಗದಲ್ಲೇ ಅವರು ಚಿಕಿತ್ಸೆ ಸ್ತ್ರೀರೋಗಕ್ಕೆ ಮಾತ್ರ ಚಿಕಿತ್ಸೆ ಮಾಡುವಂಥದ್ದು, ಅಥವಾ ಪ್ರಸೂತಿಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಅಥವಾ ಸಂತಾನರಹಿತತೆ ಇದ್ದರೆ ಅಂಥವರಿಗೆ ಚಿಕಿತ್ಸೆ ಮಾಡುವಂಥದ್ದು. ಅದಕ್ಕೆ ಆ ಏರಿಯಾಕ್ಕೆ ಮಾತ್ರ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಂತ ನೀವೇನು ಹೇಳ್ತೀರಿ ಆ ದೃಷ್ಟಿಯಿಂದ. ಮತ್ತು ಡಾಕ್ಟರ್ ಸಪ್ನಾ ಅಂತಿದ್ದಾರೆ. ಡಾಕ್ಟರ್ ಸಪ್ನಾ ಕೂಡ ಹಾಗೆ, ಅವರು ಕೇವಲ ಶಾಲಾಕ್ಯ ಅಂತ ನಾವು ಕರೀತೇವೆ. ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ತಲೆಯ ಸಮಸ್ಯೆಗಳು, ಈಗ ತಲೆನೋವು ಬರುವಂಥದ್ದು, ಅಂಥ ಸಮಸ್ಯೆಗಳು, ದೀರ್ಘಕಾಲೀನ ತಲೆನೋವುಗಳು ಅಥವಾ ಮೈಗ್ರೇನ್ ಅಂತ ನೀವೇನು ಕರಿತೀರಿ ಅಂಥದ್ದು, ಅದಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ. ನನ್ನ ಬಗ್ಗೆ ಹೇಳೋದಾದರೆ, ನನ್ನ ವೃತ್ತಿ ಇರುವಂಥದ್ದು, ನಾನು ವಿಶೇಷ ಪರಿಣತಿ ಹೊಂದಿರುವಂಥದ್ದು ಕಾಯ ಚಿಕಿತ್ಸೆ ಅಂತ ನಾವು ಕರಿತೇವೆ. ಅಂದರೆ ಸಾಮಾನ್ಯ ತಜ್ಞರು ನೀವು ನೋಡಿರ್ಬೋದು, MD ಜನರಲ್ ಮೆಡಿಸಿನ್ ಅಂತ ಹೇಳ್ತಾರೆ, ಆ ಥರ. ಅದೇ ರೀತಿ ನಮ್ಮಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳಿದೆ. ಅದರ ಬಗ್ಗೆ ಸ್ವಲ್ಪ ಖಂಡಿತವಾಗಿ ಗಮನ ಹರಿಸಿ, ಸಾಧ್ಯ ಆದರೆ ಆ ವಿಭಾಗ ತಜ್ಞರು ಯಾರಿದ್ದಾರೆ ಆ ತಜ್ಞರ ಹತ್ರನೇ ಹೋಗಿ. ಯಾಕಂದರೆ ಬೇರೇನು ಕಾರಣ ಅಲ್ಲ, ಅವರಿಗೆ ಹೆಚ್ಚು ಅನುಭವ ಇರ್ತದೆ. ಅದೇ ಕೇಸ್ಗಳನ್ನು ಮತ್ತೆ 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 ನೋಡಿದಾಗ ಅವರಿಗೆ ಅದು ಸುಲಭ ಆಗ್ತದೆ. ಯಾವುದೇ ಕೇಸ್ ಬಂದರೂ ಕೂಡ ಅದನ್ನು ಚಿಕಿತ್ಸೆ ಮಾಡುವಂಥದ್ದು ಸುಲಭ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾತ್ರ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ರೋಗಿಗಳಿಗೆ ಕೂಡ ಎಟಕುವ ಬೆಲೆಯಲ್ಲೇ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಜೊತೆಯಲ್ಲಿ ನಮಗೆ ಬೇರೆ ಬೇರೆ ಹೆಲ್ತ್ ಕಾರ್ಡ್, ನಮ್ಮದೇ ಒಂದು ಹೆಲ್ತ್ ಕಾರ್ಡ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ನಾವು ನಿಶ್ಚಯಿಸಿರುವ ಹಾಗೆ ನಾವು ಮತ್ತು ರಕ್ತೇಶ್ವರಿ ಬಳಗದ ಜೊತೆಗೆ ಒಗ್ಗೂಡಿ ಒಂದು ಹೆಲ್ತ್ ಕಾರ್ಡ್ ಮಾಡಬೇಕಂತ ಅನ್ನುವಂಥ ಒಂದು ಆಲೋಚನೆ ಇದೆ ನಮಗೆ. ಯಾಕಂದರೆ ಈ ಮೊದಲು ಜನಶಿಕ್ಷಣ ಟ್ರಸ್ಟ್ ಜೊತೆಗೆ ಮಾಡಿ ಅಲ್ಲಿ ತುಂಬ ಅದು ಯಶಸ್ಸನ್ನು ಕಂಡಿದೆ. ಮುಡಿಪಲ್ಲಿ ಜನಶಿಕ್ಷಣ ಟ್ರಸ್ಟ್ ಅನ್ನುವಂಥ ಒಂದು 30 ವರ್ಷ ಹಳೆಯಾದಂಥ NGO ಅಂತ ಕರೀತಾರೆ, ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇದೆ. ಅವರು ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಆರೋಗ್ಯ ಕೂಡ ಒಂದು ಮುಖ್ಯ ಸ್ಥಳ ಅವ್ರು ಕೆಲಸ ಮಾಡುವಂತಹ ಒಂದು ವಿಚಾರ. ಅದರ ಜೊತೆಯಲ್ಲಿ ನಾವು ಒಂದು ಹೆಲ್ತ್ ಕಾರ್ಡ್ ಮಾಡಿದ್ದೇವೆ. ಅದರಿಂದ ಸುಮಾರಷ್ಟು ಜನರಿಗೆ ಪ್ರಯೋಜನ ಆಗಿದೆ. ಯಾಕಂದರೆ ಹೆಲ್ತ್ ಕಾರ್ಡ್ ಮಾಡಿಸಿಕೊಂಡಾಗ ಒಂದು ಅಷ್ಟು ಶೇಕಡವಾರು ಒಂದು 20% ನಾವು ಕಡಿಮೆ ಮಾಡ್ತೇವೆ. ಯಾವುದೇ ಬಿಲ್ ಬಂದರೂ ಕೂಡ ಅದರಲ್ಲಿ ಒಂದು 20% ಅಷ್ಟು. ಅದಕ್ಕೆ ಕೆಲವು ನಿಯಮಗಳಿದೆ, ಅದು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಅದು ಅನ್ವಯ ಆಗ್ತದೆ. ಅದರಿಂದ ತುಂಬ ಸುಲಭವಾಗಿ ಕೈಗೆಟುಕುವ ಬೆಲೆಯಲ್ಲಿ ನಿಮಗೆ ಚಿಕಿತ್ಸೆ ಸಿಗ್ತದೆ ಒಂದು. ಎರಡನೇದಾಗಿ ಇವತ್ತಿನ ದಿನ ಹೆಚ್ಚಿನ ನಿಮ್ಮ ಯಾವುದೇ ಈ ಹೆಲ್ತ್ ಇನ್ಶೂರೆನ್ಸ್ಗಳು, ಮೆಡಿಕ್ಲೇಮ್ ಇನ್ಶೂರೆನ್ಸ್ಗಳಂತ ನೀವು ಮಾಡಿಸ್ಕೊಂಡಿರ್ತೀರಿ, ಅದರ ಎಲ್ಲದರಲ್ಲೂ ಸಹ ಆಯುಷನ್ನು ಕವರ್ ಮಾಡ್ತಾರೆ. ಎಷ್ಟೊಂದು ಸತಿ ತಮಾಷೆ ಏನಾಗ್ತದೆ ಅಂತ ಹೇಳಿದರೆ, ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಅವ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಮೆಡಿಕ್ಲೇಮ್, ಈಗ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕೆಲವರು ಮಾಡಿಸಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಕೂಡ ಆಯುಷಿಗೆ ಚಿಕಿತ್ಸೆಗೆ ಪ್ರಾವಧಾನ ಇದೆ. ನೀವು ಟಾಟಾ ಇನ್ಶೂರೆನ್ಸ್ ನೋಡಿ ಅಥವಾ HDFC ನೋಡಿ ಅಥವಾ ಇನ್ಯಾವುದೇ ಹೆಲ್ತ್ ಇನ್ಶೂರೆನ್ಸ್, ಶ್ರೀರಾಮ್ ಹೆಲ್ತ್ ಇನ್ಶೂರೆನ್ಸ್ ಯಾವುದಾದ್ರೂ ಆಗಲಿ, ಎಲ್ಲದರಲ್ಲೂ ಸಹ ಇವಾಗ ಆಯುಷಿಗೆ ಅವಕಾಶ ಇದೆ. ಅದರಿಂದಾಗಿ ನೀವು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕಾದದ್ದು ಮಾತ್ರ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಟ್ಟವ್ರು ಯಾರಿದ್ದಾರೆ ಅವ್ರ ಹತ್ರ ನೀವು ಸ್ವಲ್ಪ ತಿಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಅದು ಸ್ಪಷ್ಟ ಆಗುತ್ತೆ. ಜೊತೆಯಲ್ಲಿ ಇವತ್ತಿನ ದಿನ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಕೂಡ ನಮ್ಮ ಆಸ್ಪತ್ರೆ ಸದ್ಯದಲ್ಲೇ ಬರುತ್ತೆ. ಯಾಕಂತ ಹೇಳಿದರೆ ಈಗಾಗಲೇ ಸರ್ಕಾರದಿಂದ ನಮಗೆ ಆದೇಶ ಬಂದ ಪ್ರಕಾರ ಅವರು ಎಲ್ಲ ನಮ್ಮ ದರಗಳನ್ನು ತಗೊಂಡಿದ್ದಾರೆ. ನೀವು ಇಂತಿಂಥ ತೊಂದರೆಗಳಿಗೆ ಎಷ್ಟೆಷ್ಟು ದರದಲ್ಲಿ ಚಿಕಿತ್ಸೆ ಮಾಡ್ತೀರಿ ಅಂತ. ಇದನ್ನೆಲ್ಲ ಅವರು ಕ್ರೋಢೀಕರಿಸಿ ಒಂದು ರೀತಿಯ ದರ ನಿಗದಿ ಮಾಡ್ತಾರೆ. ನಂತರದಲ್ಲಿ ಆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಕೂಡ ಆಯುರ್ವೇದ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಮತ್ತು ನಾನು ಸಾಮಾನ್ಯವಾಗಿ ಕೊನೆಯದಾಗಿ ಏನಾದರೂ ಹೇಳಬೇಕಂತಿದ್ರೆ, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಯಾವತ್ತೂ ಕಡೆಗಣಿಸಬೇಡಿ. ಯಾಕಂದರೆ ಕೊನೆಗಾಲದಲ್ಲಿ ನಿಮ್ಮ ಹಣ ಎಷ್ಟಿದ್ರೂ ಕೂಡ ನಿಮಗೆ ಅದು ಸಹಾಯಕ್ಕೆ ಬರೋದಿಲ್ಲ. ನಾವೆಲ್ಲರೂ ನೋಡ್ತೇವೆ, ನಾವು ವೈದ್ಯರಾಗಿ ಪ್ರತಿದಿನ ನಾವು ಆಸ್ಪತ್ರೆಯಲ್ಲಿ ನೋಡ್ತೇವೆ,
ಎಷ್ಟೊಂದು ಬಾರಿ ನಾನು ಕೊರೋನಾದ ಸಮಯದಲ್ಲಿ ನಾನೊಂದು ನೋಡಿರುವಂಥ ಭಾರಿ ವಿದ್ರಾವಕವಾದಂತಹ ಒಂದು ಸಂಗತಿ ಏನಂತ ಹೇಳಿದರೆ, ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ, ಆಯುರ್ವೇದ ಆಸ್ಪತ್ರೆಗಳಲ್ಲಿ ಆಗ ಸರ್ಕಾರದಿಂದ ಒಂದು ಆದೇಶ ಇತ್ತು, ನೀವು ಯಾರು ಕೂಡ ರೋಗಿಗಳನ್ನು ಅಲ್ಲಿ ಇಟ್ಕೊಳ್ಬಾರ್ದು, ಯಾಕಂದರೆ ಅಲ್ಲಿ ಕೊರೋನಾಕ್ಕೆ ಬೇಕಾದಂಥ ಏನು ವ್ಯವಸ್ಥೆಗಳಿದೆ ಅದು ಕುಂಠಿತವಾಗಿರ್ತದೆ, ಯಾಕಂದ್ರೆ ಅದು ಯಾರು ತಯಾರಾಗಿರೋದಿಲ್ಲ ಅದಕ್ಕೆ ಅಂತ ಅನ್ನುವ ಕಾರಣ ನಾವೆಲ್ಲ ಪೇಷಂಟ್ಗಳನ್ನು ಡಿಸ್ಚಾರ್ಜ್ ಮಾಡಿ, ಆದರೂ ಕೂಡ ಒಬ್ಬ ಪೇಷಂಟ್ ಮಾತ್ರ ಬಾಕಿ ಇದ್ದರು. ಅವರು ಒಂದು 70 ವರ್ಷ ಅಥವಾ 75 ವರ್ಷದ ಪ್ರಾಯದವರು. ಬೇರೆಯೊಬ್ಬರು ವೈದ್ಯರು ಅವರನ್ನು ನೋಡ್ಕೊಳ್ತಾ ಇದ್ರು. ನಾನು ಅವರನ್ನು ನೋಡ್ತಾ ಇರಲಿಲ್ಲ, ಬೇರೆಯೊಬ್ಬರು ವೈದ್ಯರು ನೋಡ್ತಾ ಇದ್ರು. ಆದರೆ ಆ ವ್ಯಕ್ತಿ ಕೊರೋನಾ ಶುರುವಾದ ದಿನದಿಂದ ಕೊರೋನಾ ಅತಿ ಕಡಿಮೆ ಮಟ್ಟಕ್ಕೆ ಇಳಿಯುವ ದಿನದವರೆಗೆ ಕೂಡ ನಮ್ಮಲ್ಲೇ ಇದ್ದರು. ಅದರ ನಂತರ ಕೂಡ ನಮ್ಮ ಜೊತೆಗೆ ಮುಂದುವರೆದರು. ಮತ್ತು ಅವರ ಇತಿಹಾಸ ತೆಗೆದು ನೋಡಿದರೆ, ಅವರ ಹಿನ್ನೆಲೆ ತೆಗೆದು ನೋಡಿದಾಗ ಅವರ ಹೆಚ್ಚಿನ ಮಕ್ಕಳು ವಿದೇಶದಲ್ಲಿದ್ದರು ಅಥವಾ ಸ್ವದೇಶದಲ್ಲಿದ್ದರು, ಒಳ್ಳೆ ಸ್ಥಿತಿಯಲ್ಲಿದ್ದರು. ಜೊತೆಯಲ್ಲಿ ಅವರೊಬ್ಬ ವ್ಯಕ್ತಿಯನ್ನು ಅವರಿಗೆ ನಿಗದಿ ಮಾಡಿದ್ದರು, ಆ ವ್ಯಕ್ತಿ ಅವರನ್ನು ನೋಡ್ಕೊಳ್ತಾ ಇದ್ದರು. ಆದರೆ ಯಾವತ್ತೂ ಈ ಮಕ್ಕಳು ನಮ್ಮ ಹತ್ರ ಬಿಲ್ಲಿನ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಆದರೆ ಒಂದು ದಿನವೂ ಕೂಡ ಅವರ ತಂದೆಯನ್ನು ತಿರುಗಿ ಕೂಡ ನೋಡಲಿಲ್ಲ. ಇದು ನಮ್ಮೆಲ್ಲರಿಗೂ ಆಗಬಹುದು ಮುಂದಿನ ದಿನಗಳಲ್ಲಿ. ಅದರಿಂದಾಗಿ ನಾವೇನು ಎಚ್ಚರ ವಹಿಸ್ಬೇಕಂತ ಹೇಳಿದರೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಅದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಕಾಳಜಿ ವಹಿಸಬೇಕಾಗಿರುವಂಥದ್ದು. ಅಂದರೆ ಅನಗತ್ಯ ಚಿಕಿತ್ಸೆಗಳು ಬೇಕಾಗಿಲ್ಲ, ಅಥವಾ ಚಿಕಿತ್ಸೆಗಳು ಯಾವುದು ನಿಮಗೆ ದುಷ್ಪರಿಣಾಮ ಬೀರ್ತದೆ ಅಂಥ ಚಿಕಿತ್ಸೆಗಳ ಅಗತ್ಯ ಇಲ್ಲ. ಜೊತೆಯಲ್ಲಿ ಸರಿಯಾದ ಚಿಕಿತ್ಸೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕಾಲದವರೆಗೆ ಮಾಡಿದರೆ ನಿಮ್ಮ ಆರೋಗ್ಯವನ್ನು ಖಂಡಿತ ಕಾಪಾಡ್ಕೊಳ್ಬೋದು. ಜೊತೆಯಲ್ಲಿ ನಮ್ಮಲ್ಲಿ ಇನ್ನೊಂದಂದರೆ ಸ್ವಸ್ಥ ವೃತ್ತ ಅನ್ನುವಂಥ ಒಂದು ವಿಭಾಗ ಇದೆ. ಅಲ್ಲಿಗೆ ಕೂಡ ದಯವಿಟ್ಟು ನೀವು ರೋಗಿಗಳಾಗಿ ಬರಬೇಕಾಗಿಲ್ಲ, ಆರೋಗ್ಯವಂತರಾಗಿ ಬಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಗೆ ಸಮಾಲೋಚನೆ ಮಾಡ್ಬೋದು ನಮ್ಮ ವೈದ್ಯರುಗಳ ಜೊತೆಗೆ ನಿಮಗೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ, ಆಹಾರ ಶೈಲಿಯಲ್ಲಿ ಏನು ಬದಲಾವಣೆ ಬೇಕು ಅದನ್ನು ಅವರು ತಿಳಿಸ್ಕೊಡ್ತಾರೆ. ಅದರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯ ಹೆಚ್ಚು ಸಮಯದವರೆಗೆ ಹೆಚ್ಚು ಒಳ್ಳೆಯ ಗುಣಮಟ್ಟದಲ್ಲಿ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುವ ಮೊದಲು ಇಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮ್ಮ ಕಡೆಯಿಂದ ಮುಖ್ಯ ರೂವಾರಿಯಾಗಿರುವಂಥವರು ನಿಮ್ಮದೇ ವೈದ್ಯರಾಗಿರುವಂಥ ಡಾಕ್ಟರ್ ಅನೂಪ್ ಕುಮಾರ್ ಅವರಿಗೆ ದೊಡ್ಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನಿಮ್ಮ ರಕ್ತೇಶ್ವರಿ ಬಳಗದ ಅಧ್ಯಕ್ಷರುಗಳು, ಸರ್ವ ಸದಸ್ಯರು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸಿದ್ದೀರಿ ಮತ್ತು ಜನತೆಯಿಂದ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ಆ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮ ಸೇವೆಗೆ ಯಾವಾಗಲೂ ನಾವೆಲ್ಲರೂ, ನಮ್ಮ ತಂಡ ಸನ್ನದ್ಧಾಗಿರುತ್ತದೆ. ದಯವಿಟ್ಟು ಯಾವತ್ತಾದರೂ ಅಗತ್ಯ ಬಿದ್ದಾಗ, ಯಾಕಂದರೆ ವೈದ್ಯರು ಯಾವತ್ತೂ ರೋಗಿಗಳು ಹೆಚ್ಚಾಗಬೇಕಂತ ಬಯಸಬಾರ್ದು. ಯಾಕಂದರೆ ಆರೋಗ್ಯದಿಂದ ದೂರ ಆದ ತಕ್ಷಣ ನಿಮ್ಮ ಮನಸ್ಥಿತಿಯೂ ಹಾಳಾಗ್ತದೆ, ಆರ್ಥಿಕ ಪರಿಸ್ಥಿತಿಯೂ ಹಾಳಾಗ್ತದೆ. ಅದರಿಂದ ಆರೋಗ್ಯವಾಗಿರಲಿ ಅಂತ ನಾವೆಲ್ಲ ಬಯಸ್ತೇವೆ. ಆದರೆ ಎಷ್ಟು ಬಯಸಿದರೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಯಾರನ್ನೂ ಬಿಡಲಿಲ್ಲ. ಆದ್ದರಿಂದ ಅನಾರೋಗ್ಯ ಇದ್ದಾಗ ದಯವಿಟ್ಟು ನಮ್ಮನ್ನು ನೆನಪಿಸ್ಕೊಳ್ಳಿ. ನಾವು ನಮಗೆ ಸಾಧ್ಯ ಆದಷ್ಟು ಒಳ್ಳೆಯ ಸೇವೆಯನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡ್ತೇವೆ. ಧನ್ಯವಾದ. ಒಬ್ಬ ಪ್ರಜೆಯಾಗಿ ನಮ್ಮ ಊರಿಗೆ ಬಂದಾಗ ಅವರ ಊರಿನ ನೆನಪಾಯ್ತು ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳಿದರು. ನಮ್ಗೆ ಕೂಡ ತುಂಬ ಖುಷಿ ಆಯಿತು. ನಮ್ಮ ಊರಿಗೆ ಬಂದ ಮೇಲೆ ಆಯುರ್ವೇದ ವೈದ್ಯದ ಒಂದು ಸಂಪೂರ್ಣ ಪುಸ್ತಕವನ್ನು ನಮ್ಮೆದುರು ಬಿಚ್ಚಿ ಇಟ್ಟು ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ನಮಗೆ ನೀಡಿದ್ದಾರೆ ಡಾಕ್ಟರ್ ಸಂದೀಪ್ ಬೇಕಲ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಅನಿವಾರ್ಯವಾಗಿ ನಮಗೆ ಸಿಕ್ಕವರು ಡಾಕ್ಟರ್ ಕೆ.ಸಿ. ನಾರಾಯಣ್. ಒಂದು ಗಾದೆ ಇದೆ, ಆಡು ಮುಟ್ಟದ. ನಾನೊಬ್ಬ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ ಮುಂಚೆ. ನಮಗೆ ಅದರಲ್ಲಿ ಬಹಳ ಒಂಥರ ಇಂಟ್ರೆಸ್ಟ್ ವಾಲಿಬಾಲ್ಗೆ. ಇಲ್ಲಿ ಒಂದು ಕಡೆ ಒಂದು ಮ್ಯಾಚ್ ನಡೀತಾ ಇತ್ತು. ಆ ಮ್ಯಾಚ್ ನಡೆಯುವಾಗ ನಮ್ಮ ಟೀಮಲ್ಲಿ ಜನ ಇರಲಿಲ್ಲ ಅಂತೇಳಿ ಜಸ್ಟ್ ಅದು ನೋಡೋಕ್ಕೆ ಹೋಗಿದ್ದೀವಿ ನಾವು. ಆ ಮ್ಯಾಚ್ ಒಂದು ನೋಡಿ ಬರುವ ಅಂತೇಳಿ. ಸೊ ನಾವು ಹಾಗೆ ಹೀಗೆಲ್ಲ ಹುಡುಕಿ ಒಂದು 5 ಜನ ಸಿಕ್ಕಿದರು, ಒಬ್ಬರು ಕಡಿಮೆ. ಅಲ್ಲಿ ಒಳ್ಳೆ ಟೀಮ್ ಬಂದಿದ್ದಾರೆ. ನಾವು ಸುಮ್ಮನೆ ಕೂತಿದ್ದೀವಿ. ಆವಾಗ ಹೇಳಿದರು, ನೋಡಿ 5 ಟೀಮ್ ಇದೆ, ನೀವು ಒಂದು ಸೇರಿಕೊಂಡ್ರೆ ಒಂದು 6 ಟೀಮ್ ಆಗುತ್ತೆ ಅಂತ ಹೇಳಿದ್ರು. ಒಬ್ಬರು ಯಾರೋ ಅಲ್ಲಿ ಒಬ್ಬರು ಕೂತಿದ್ರು, ಬನ್ನಿ ಅಂತೇಳಿ ಅವ್ರನ್ನೂ ಸೇರಿಸಿ ಒಂದು ಟೀಮ್ ಮಾಡ್ಕೊಂಡಿದ್ವಿ. ಆ ಟೀಮ್ ಮಾಡ್ಕೊಂಡಿದ್ದಾಗ ಸಾಯಂಕಾಲ ಆಯಿತು, ಕತ್ತಲೆ ಟೈಮಲ್ಲಿ ಸರ್ವೀಸ್ ನಮ್ಮ ಕೈಯಲ್ಲಿ ಸಿಕ್ಕಿದ್ದು. ನಮ್ಮ ಟೀಮ್ ಅಷ್ಟು ದೊಡ್ಡ ಟೀಮೇನಲ್ಲ, ಬಟ್ ಸರ್ವೀಸ್ ಸಿಕ್ಕಿದಾಗ ನಾವು ಇಲ್ಲಿಂದ ಸರ್ವೀಸ್ ಮಾಡ್ತಾ ಹೋಗಿದ್ದೀವಿ. ಅವ್ರಿಗೆ ಬೋರ್ಡ್ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಗೆದ್ದು ಕಪ್ಪು ತಗೊಂಡು ಬಂದಿದ್ದೀವಿ. ಹಾಗೆ
ನಾನು ಇಲ್ಲಿ ನಡೀತಾ ಇರೋ ಇದೊಂದು ಕಾರ್ಯಕ್ರಮ ಒಂದು ನೋಡೋಣ ಅಂತ ಬಂದಿದೆ. ನನ್ನನ್ನು ಹಿಡ್ಕೊಂಡು ಇಲ್ಲಿ ರವಿಶಂಕರ್ ಅವರು ಇಲ್ಲಿ ಕೂರಿಸಿದರು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಇವತ್ತು ನಮ್ಮ ರಕ್ತೇಶ್ವರಿ ಬಳಗದವರು 25 ವರ್ಷದಿಂದ ಹಲವಾರು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದರು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ 2 ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ, ಒಂದು ಕ್ರೀಡಾಕೂಟ ಮಾಡ್ತಾರೆ ಇಲ್ಲಿ ವರ್ಷಂಪ್ರತಿ, ಹಾಗೆ ಒಂದು ಮೆಡಿಕಲ್ ಕ್ಯಾಂಪ್ ಅಂತೇಳಿ. ಇದು ಎರಡೂ ಯಾಕೆ ನನಗೆ ಇಷ್ಟ ಅಂತ ಹೇಳಿದ್ರೆ, ನಾನು ನನ್ನ ಜೀವನದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ನನ್ನ ಹೆಲ್ತ್ಗೆ. 70 ವರ್ಷ ಆಗಿರುವ ಈ ಹುಡುಗ ನಿಮ್ಮ ಮುಂದೆ ನಿಂತಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಾನೇ ಡಾಕ್ಟರ್ ಹತ್ರ ಹೋಗೋ ಅಭ್ಯಾಸ ನನಗಿಲ್ಲ. ಸವಿತಕ್ಕನ ಹತ್ರ ಕೇಳಿದರೆ ಗೊತ್ತಾಗುತ್ತೆ, ನಾವು ಯೋಗಾಸನನೇ ನಮ್ಮ ಜೀವನ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋನು ನಾನು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಶುರು ಮಾಡಿದರೆ 7 ಗಂಟೆವರೆಗೂ 3 ಗಂಟೆಗೆಲ್ಲ ನನ್ನ ಹೆಲ್ತಿನ ಬಗ್ಗೆ ನಾನು ಕಾಳಜಿ ವಹಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಗಿರೋ ಕೆಲಸ ಬರ್ತಾ ಇಲ್ಲ ನನಗೆ, ಬರಲೂಬಾರದು, ಅಷ್ಟೇ ನಮ್ಮ ಪ್ರಾರ್ಥನೆನೂ ಅದಷ್ಟೇ. ಈ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳುತ್ತೆ. ನಾವು ಎಷ್ಟು ಕೋಟಿ ಸಂಪಾದನೆ ಮಾಡಿದರೂ ಕೂಡ ಹೋಗುವಾಗ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಈ ನಾವು ಮಾಡಿರೋದೆಲ್ಲ ವ್ಯರ್ಥವಾಗಿಬಿಡುತ್ತೆ. ಒಂದು ಕಾಸು ನಮಗೆ ಯೂಸಿಗೆ ಬರೋದಿಲ್ಲ, ಎಲ್ಲ ಖರ್ಚಿಗೆ ಬರುತ್ತೆ ಅಷ್ಟೇ. ಅದು ಅಲ್ಲದೆ ಮನೆಯವರಿಗೆಲ್ಲ ಒಂದು ತೊಂದರೆ ಕೊಡೋ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮಗೆ ಮುಖ್ಯವಾಗಿರೋದು ನಮ್ಮ ಆರೋಗ್ಯ. ಸೊ ಹೀಗೆ ಹಲವಾರು ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಎಲ್ಲ ತಪಾಸಣಾ ಶಿಬಿರಗಳು ಅದು ಎಲ್ಲ ಮಾಡುವಾಗ ನಾವೆಲ್ಲರೂ ಹೋಗಿ ಇದೆಲ್ಲ ಫ್ರೀಯಾಗಿ ಮಾಡ್ತಾ ಇರೋದು, ಇದರಲ್ಲಿ ಏನು ಚಾರ್ಜ್ ಮಾಡ್ತಾ ಇಲ್ಲ. ಎಲ್ಲಿಯಾದರೂ ಒಂದು ಡಾಕ್ಟರ್ ಹತ್ರ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಾರ್ಜ್ ಆಗುತ್ತೆ ಅಂದಿರೋದು. ಒಂದು ಉದಾಹರಣೆ ಹೇಳ್ತೀನಿ. ಮೊನ್ನೆ ಒಬ್ಬರು ಒಂದು ಇಂಜೆಕ್ಷನ್ ತೊಗೊಳ್ಲಿಕ್ಕೆ ಹೋಗಿ ಅದು ಸೆಪ್ಟಿಕ್ ಆಗಿ ಊರಲ್ಲಿ ಕೇರಳದಲ್ಲಿ, ಅಲ್ಲಿಂದ ಅವರು ಇಲ್ಲಿ ಮ್ಯಾಂಗ್ಳೂರು ಬಂದು ನಿನ್ನೆ ಅದು ಆಪರೇಷನ್ ಆಗಿದೆ, ಕೈ ಇಷ್ಟು ಊದ್ಕೊಂಡಿದ್ದು. ಅದಕ್ಕೆ 1,30,000 ಈಗ ಬಿಲ್ ಮಾಡಿದ್ದಾರೆ. ನನ್ನ ಈಗ ರೈಲ್ವೆ ಸ್ಟೇಷನಲ್ಲಿ ಕಳಿಸಿ ಬಂದಿದ್ದೆ ನಾನು. ದುಡ್ಡು ತರಕ್ಕೆ ಹೋಗಿದ್ದಾರೆ ಈಗ. 2 ದಿವಸದಲ್ಲಿ 1,30,000. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಡಾಕ್ಟರ್ ಈಗ ಹೇಳ್ದ ರೀತಿಯಲ್ಲಿ ಆಯುರ್ವೇದದಲ್ಲಿ ಅದು ಬರೋದಿಲ್ಲ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ಒಂದಕ್ಕೆ ತಗೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಇಡೀ ಭಾರತದಲ್ಲಿ ಮುಂದಿನ ಕಾಲದಲ್ಲೆಲ್ಲ ಬರೀ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾತ್ರ ಇತ್ತು. ನಾವೆಲ್ಲ ಡಾಕ್ಟರ್ ಅದನ್ನು ನೋಡಿದೆ 10th ಸ್ಟ್ಯಾಂಡರ್ಡ್ ಆದಮೇಲೆ ಅಲ್ಲಿವರೆಗೆ ಯಾವ ಡಾಕ್ಟ್ರು ನಮ್ಮ ಏರಿಯಾದಲ್ಲಿ ಇರಲಿಲ್ಲ, ನಾವು ನೋಡೂ ಇಲ್ಲ. ಅವಾಗೆಲ್ಲ ಬರೀ ಆಯುರ್ವೇದಿಕ್ ಟ್ರೀಟ್ಮೆಂಟೇ. ನಮ್ಮ ತಾಯಿ ಅಜ್ಜಿ ಎಲ್ಲರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಆಯುರ್ವೇದಿಕ್ ಏನಾದರೂ ಒಂದು ಎಲೆ ಗಿಡ ಮೂಲಿಕೆಗಳನ್ನು ತೆಗೆದು ಅದನ್ನೆಲ್ಲ ರುಬ್ಬಿ ಅದನ್ನೇ ನಮ್ಮನ್ನು ಕುಡಿಸಿ ಸರಿ ಮಾಡ್ತಾಯಿದ್ರು. ಅದೇ ಕೆಲಸ ಈಗಲೂ ಆಗ್ತಾಯಿದ್ದು. ಬಟ್ ಏನು ಅಂತ ಹೇಳಿದ್ರೆ ಅದು ಸ್ವಲ್ಪ ಟೆಕ್ನಾಲಜಿ ಜಾಸ್ತಿ ಇಂಪ್ರೂವ್ ಮಾಡಿ ಅದರಿಂದ ಒಳ್ಳೆ ರೀತಿಯಲ್ಲಿ ಪುನಃ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ನನ್ನ ಮಾಮನಿಗೊಬ್ಬರಿಗೆ ಕಾಲಿಗೆ ವೆರಿಕೋಸ್ ಆಗಿ ಅದು ಕಂಪ್ಲೀಟು ತುಂಬ ಸ್ಪ್ರೆಡ್ ಆಗಿಬಿಟ್ಟಿದ್ದು. ಆಯುರ್ವೇದದಲ್ಲಿ ಅದು ಕಂಪ್ಲೀಟ್ ಕ್ಯೂರ್ ಆಗಿಬಿಟ್ಟಿದೆ. ಸೊ ಇಂಗ್ಲೀಷ್ ಮೆಡಿಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಕ್ಕೆ ತಗೊಂಡ್ರೆ ಇನ್ನೊಂದು ಶರೀರದಲ್ಲಿ ಇರುವ ಇನ್ನೊಂದು ಭಾಗಕ್ಕೆ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಅಲರ್ಜಿಕ್ ಆಗಲಿಕ್ಕೆ ಚಾನ್ಸಸ್ ಉಂಟು. ಅದೇ ಆಯುರ್ವೇದದಲ್ಲಿ ಆ ಥರ ಪ್ರಾಬ್ಲಮ್ಸ್ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಕಡೆಯೂ ಆಯುರ್ವೇದ ಟ್ರೀಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಈ ಶರೀರದ ಒಳಗಡೆ ನಾವೀಗ ಎಲ್ಲರೂ ಹಿಂಗೆ ನಡೀತಾ ಇದ್ವಿ, ಮಾತಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಬಟ್ ಇದ್ರ ಒಳಗಡೆ ಎಷ್ಟು ಕೋಟಿ ರೂಪಾಯಿ ಬೆಲೆ ಮಾಡೋ ಐಟಮ್ಸ್ ಉಂಟು ಅಂತ ಹೇಳಿದ್ರೆ ನಂಬಕ್ಕಾಗಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಐಟಮ್ ಹೋದರೂ ಕೂಡ ನಮ್ಮ ಪ್ರಾಣ ಹೋದಂಗೆ. ಹಾರ್ಟ್, ಕಿಡ್ನಿ, ಲಿವರ್ ಇದೆಲ್ಲ ಎಷ್ಟು ಕಾಸ್ಟ್ಲಿ. ಎಲ್ಲಿಯಾದ್ರೂ ದುಡ್ಡು ಕೊಟ್ಟು ತಗೊಳಕ್ಕಾಗುತ್ತಾ? ಅದನ್ನು ಸರಿಯಾಗಿ ಇಟ್ಟುಕೊಳ್ಬೇಕಾಗಿರೋ ಒಂದು ಕರ್ತವ್ಯ ನಮ್ಮದು. ಈಚ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಫಸ್ಟ್.
ಅದಾದ ಮೇಲೆ ನಮ್ಮ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದರೆ ನಮ್ಮ ಕುಟುಂಬದ ಬೇರೆಯವರ ಹೆಲ್ತಿನ ಬಗ್ಗೆ ನಾವು ಹೇಗೆ ಯೋಚನೆ ಮಾಡಲಿಕ್ಕೆ ಆಗುತ್ತಾ? ಇಲ್ಲ. ಈಗ ಎಲ್ಲ ಕಡೆನೂ ಆಯುರ್ವೇದಿಕ್, ಈಗ ಮೋದಿಜಿ ಗೌರ್ಮೆಂಟ್ ಬಂದ ಮೇಲೆ ಆಯುರ್ವೇದಿಕ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅವರು ಕೂಡ. ಹಾಗಾಗಿ ಇವತ್ತು ರಕ್ತೇಶ್ವರಿ ಬಳಗ ಅವರು ಈ ಒಂದು ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳಬೇಕು. ಕ್ರೀಡಾ ಕಾರ್ಯಕ್ರಮ ಅದು ಹೆಲ್ತ್ಗೆ ಒಳ್ಳೆಯದೇ. ಇದು ಹೆಲ್ತಿನ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಇದೆಲ್ಲ ಭಾಳ ಶ್ಲಾಘನೀಯ. ಹಾಗೆ ಇನ್ನು ಮುಂದೇನೂ ಕೂಡ ಇಂಥ ಕಾರ್ಯಕ್ರಮಗಳು ಮೂಡಿ ಬರಬೇಕು ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿ ನೆರೆದಿರೋ ಎಲ್ಲರಿಗೂ ಆ ದೇವರು ಆಯುರ ಆರೋಗ್ಯ ಸೌಖ್ಯ ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ದೇಶದ ಸೇವೆಯನ್ನು ಮಾಡಿದಂಥ ಒಬ್ಬ ನಿವೃತ್ತ ಸೇನಾನಿ, ನಮಗೆಲ್ಲ ಭಾರಿ ಹೆಮ್ಮೆ. ಉತ್ತಮವಾದ ಮಾತು ಮಾರ್ಗದರ್ಶನ ನೀಡಿದ್ದಾರೆ. ಇವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಇನ್ನು ಕೊನೆಗೆ ಧನ್ಯವಾದ ಕಾರ್ಯಕ್ರಮ. ಮುಖ್ಯವಾಗಿ ಇವತ್ತು ನಮಗೊಂದು ಸುದಿನ. ಇವರು ಹೇಳಿದರು, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಯುರ್ವೇದಿಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹ ನೀಡ್ತಿದ್ದಾರಂತ. ಇನ್ನು ಸಂಜೆ ಹೊತ್ತಿಗೆ 7:15ಕ್ಕೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಲಿರುವಂತಹ ಪ್ರಧಾನಮಂತ್ರಿಯವರ ಈ ಒಂದು ಕಾರ್ಯಕ್ರಮ ದಿನದಂದೇ ನಮ್ಮ ಈ ಒಂದು ವೈದ್ಯಕೀಯ ಶಿಬಿರವು ಈ ಒಂದು ಸಭಾಂಗಣ ನೆರವೇರಿದ್ದು ನಮಗೂ ಒಂದು ಮರೆಯಲಾರದ ದಿನ. ಈ ದಿನವನ್ನು ಕೂಡ ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಂಪೂರ್ಣ ಒಂದು ಅನುವು ಮಾಡಿಕೊಟ್ಟಂಥ ಶಾರದಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ಪ್ರಥಮವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ರಕ್ತೇಶ್ವರಿ ಬಳಗ ಸೋಮೇಶ್ವರ ಇದರ 20ನೇ ವರ್ಷದ ಈ ಒಂದು ಸುಸಂದರ್ಭದಲ್ಲಿ ನಮ್ಮ 25ಕ್ಕೆ ಮಿಕ್ಕಿ ಸೇವಾ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಯೋಚನೆ ಮಾಡಿಕೊಂಡಿದ್ದೇವೆ. ಪ್ರತಿ ಆದಿತ್ಯವಾರ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಸರ್ ಅವರ ಗಮನಕ್ಕೆ ಕೂಡ ವನ ಮಹೋತ್ಸವ ಆಗಿರುವಂಥದ್ದು, ವೃದ್ಧಾಶ್ರಮದಲ್ಲಿ ಸೇವೆ ಮಾಡುವಂಥದ್ದು, ಅದೇ ರೀತಿ ಮುಂದಿನ ದಿನದಲ್ಲಿ ಈ ಕೈಗಾರಿಕಾ ಇಲಾಖೆಯಿಂದ ಬರುವಂಥ ಕಿಟ್ ವಿತರಣೆ ಕಾರ್ಯಕ್ರಮವಾಗಿರುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮ ನಾವು ಮುಂದಿನ ದಿನಗಳಲ್ಲಿ ಜೋಡಿಸ್ತಾ ಇದ್ದೇವೆ. 2ನೇ ಕಾರ್ಯಕ್ರಮವಾಗಿ ತಮ್ಮ ಈ ವೈದ್ಯಕೀಯ ಶಿಬಿರವು ನಮಗೆ ಲಭಿಸಿದೆ. ಇದಕ್ಕೆ ನಾವು ಸಂಪೂರ್ಣ ಆಚರಣೆ ಆಗಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಉತ್ತಮ ಮಾರ್ಗದರ್ಶನ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಂಡಂತಹ ನಮ್ಮವರಾದಂತಹ ಶ್ರೀ ಕೆ.ಸಿ. ನಾರಾಯಣ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಡಾಕ್ಟರ್ ಸಪ್ನಾ ಡಿ ಭಂಡಾರಿ ಉಪವೈದ್ಯರು ಕೂಡ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಡಾಕ್ಟರ್ ಸಹನ ಸ್ತ್ರೀರೋಗ ತಜ್ಞರು ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ನಮ್ಮವರೇ, ಅವರಿಗೆ ಸೋಮೇಶ್ವರ್ ಹಾಗೂ ಶಾರದಾ ವೈದ್ಯಕೀಯ ಕಾಲೇಜಿನ ಎಲ್ಲರಿಗೂ ಬಂದಿರುವ ಎಲ್ಲರಿಗೂ ನಮ್ಮ ಪ್ರಥಮವಾದ ವಂದನೆ ಅರ್ಪಿಸುತ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಈ ಸೇವೆಯನ್ನು ಪಡೆಯಲಿಕ್ಕೆ ಬಂದಿರೋದು ಎಲ್ಲ ನಮ್ಮ ಇಲ್ಲಿನ ಸಾರ್ವಜನಿಕರಿಗೆ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಮುಂದೆ